ಕಾಂಗ್ರೆಸ್ ಪಕ್ಷದ ಯುವ ನಾಯಕ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ವಿರುದ್ಧ ಅವಹೇಳನಕಾರಿ ಪೋಸ್ಟರ್ಗಳನ್ನು ಸೃಷ್ಟಿಸಿ ನೀಚ ರಾಜಕೀಯ ಮಾಡುವ ಬಿಜೆಪಿ ವಿರುದ್ಧ ದಕ್ಷಿಣ ಕನ್ನಡ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಂಗಳೂರಿನ ಲಾಲ್ಬಾಗ್ನಲ್ಲಿರುವ ಮಹಾತ್ಮ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಮಾಜಿ ಸಚಿವ ರಮಾನಾಥ ರೈ ಮಾತನಾಡಿ, ಇಂದು ಪ್ರಧಾನಿ ನರೇಂದ್ರ ಮೋದಿ ಏನ್ ಮಾಡ್ತಾರೆ ಎನ್ನುವುದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಇಂತಹ ಪ್ರಧಾನಿಯನ್ನ ನಾವು ಪಡೆದಿದ್ದೇವೆ. ಇನ್ನು ರಾಹುಲ್ ಗಾಂಧಿ ಅವರನ್ನ ರಾವಣನಂತೆ ಚಿತ್ರಿಸಿಕೊಂಡು ಈ ರೀತಿ ವಿಕೃತಿಯನ್ನ ಮೆರೆಯುವುದನ್ನ ನಾವು ಎಂದಿಗೂ ಸಹಿಸಲ್ಲ. ರಾಹುಲ್ ಗಾಂಧಿ ಒಬ್ಬ ಮುಗ್ಧ ಮನಸ್ಸಿನ ಹುಡುಗ. ಅವರನ್ನ ಈ ರೀತಿಯಲ್ಲಿ ನಡೆಸಿಕೊಳ್ಳುವುದನ್ನ ನಾವು ವಿರೋಧಿಸುತ್ತೇವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಾಜಿ ಶಾಸಕ ಜೆಆರ್ ಲೋಬೋ ಮಾತನಾಡಿ, ದೇಶದ ಒಗ್ಗಟ್ಟಿಗಾಗಿ ನಾವೆಲ್ಲರೂ ಸಹೋದರರು ಎನ್ನುವ ಐಕ್ಯತೆಯನ್ನ ಮೂಡಿಸಲು ಭಾರತ್ ಯಾತ್ರಾ ಮಾಡಿದವರು ರಾಹುಲ್ ಗಾಂಧಿ. ಆದರೆ ಅವರ ವ್ಯಕ್ತಿತ್ವವನ್ನು ಹಾಳು ಮಾಡಲು ಬಿಜೆಪಿಗರು ಎಲ್ಲ ದಾರಿಗಳನ್ನ ಹಿಡಿದ್ರು. ಆದರೆ ಅವರಿಂದ ಏನು ಮಾಡಲಿಕ್ಕೆ ಆಗಿಲ್ಲ. ಯಾವ ಪಕ್ಷ ಪ್ರಜಾಪ್ರಭುತ್ವದಲ್ಲಿ ಇನ್ನೊಂದು ಪಕ್ಷವನ್ನ ಸಹಿಸುವುದಿಲ್ಲವೋ ಅಂತಹ ಪಕ್ಷ ಪ್ರಜಾಪ್ರಭುತ್ವವನ್ನ ಸಹಿಸುವುದಿಲ್ಲ. ಏಕಪಕ್ಷೀಯ ಪ್ರಭುತ್ವವನ್ನು ವಹಿಸಲು ಮುಂದಾಗ್ತಾ ಇರುವುದು ಪ್ರಜೆಗಳಿಗೆ ಕಂಟಕ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ನಾಯಕರಾದ ಐವನ್ ಡಿಸೋಜಾ, ಶಶಿಧರ್ ಹೆಗಡೆ, ಇಬ್ರಾಹಿಂ ಕೋಡಿಜಾಲ್, ವಿಶ್ವಾಸ್ ಕುಮಾರ್ ದಾಸ್, ಪ್ರವೀಣ್ ಚಂದ್ರ ಆಳ್ವಾ, ಆರ್ ಪದ್ಮರಾಜ್ ಮೊದಲಾದವರು ಉಪಸ್ಥಿತರಿದ್ದರು. ಈ ಸಂದರ್ಭ ಕಾರ್ಯಕರ್ತರು ಬಿಜೆಪಿ ಪಕ್ಷಕ್ಕೆ ಧಿಕ್ಕಾರ ಕೂಗಿದ್ರು. ಮಹಿಳಾ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಅವರ ಶಬ್ದಗಳನ್ನು ಸರಿಯಾಗಿ ಮಾತಾಡಬೇಕಾಗಿದ್ದಂತ ಒಬ್ಬ ವ್ಯಕ್ತಿ ಇವತ್ತು ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅನ್ನೋದು ಕೂಡ ನಾವು ಅದನ್ನ ಜನತೆಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ. ಬಹುಶಃ ಈ ಒಂದು ರಾವಣ ಮನಸ್ಸಿದ್ದಂತ ಜನರ ಒಂದು ಕೃತ್ಯ ಅಂತ ಹೇಳಿದ್ರೆ ಇದು ರಾಹುಲ್ ಗಾಂಧಿ ಅವರನ್ನ ಇವತ್ತು ಅಲ್ಲ, ಅವರು ಬಹಳಷ್ಟು ಸಮಯದಿಂದ ಅವರನ್ನು ಅಪಹಾಸ್ಯ ಮಾಡ್ತಾ ಇದ್ದಾರೆ, ಅಪಹಾಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಖಂಡಿತವಾಗಿ ಅವರು ಯಾವುದನ್ನು ನೋವು ಪಟ್ಕೊಳ್ಳಿಲ್ಲ. ಅವರ ಅಧಿಕಾರದ ಆಶೆಗೆ ಯಾವತ್ತೂ ಕೂಡ ಬಯಸಿದಂಥವರಲ್ಲ. ಬಹುಶಃ ಅವರನ್ನ ಸಂಸತ್ ಸದನದಿಂದ ಹೊರಹಾಕ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಯಾವುದೇ ಒಂದು ಸಣ್ಣ ಘಟನೆಯನ್ನು ಉಲ್ಲೇಖಿಸಿ ಬಹುಶಃ ಅದು ನಾವು ನೆನಪಾಗತ್ತೆ. ರಾವಣ ಮಾಡಿದ ನಡವಳಿಕೆಯನ್ನ ಇವತ್ತಾಗ ಗಮನಿಸ ನಾವು ಗುರುತಿಸಬಹುದು ಅಂತ ಹೇಳ್ತಕ್ಕಂಥ ನಾನು ಹೇಳಲಿಕ್ಕೆ ರಾಹುಲ್ ಗಾಂಧಿ ಅವರಿಗೆ ಆದಂತಹ ಅಪಮಾನವನ್ನ ನಾವು ಪ್ರತಿಯೊಬ್ಬ ಕಾರ್ಯಕರ್ತರು ಅದನ್ನ ವಿರೋಧಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಖಂಡಿತವಾಗಿ ರಾಹುಲ್ ಗಾಂಧಿ ಅವರಿಗೆ ತೊಂದರೆ ಆಗುವುದಿಲ್ಲ. ಬಿಜೆಪಿಯವರ ವಿಕೃತ ಮನಸ್ಸು ಯಾವ ಕೆಳಮಟ್ಟದಲ್ಲಿ ಇದೆ, ಇವರು ನಮ್ಮ ಪ್ರಜಾಪ್ರಭುತ್ವವನ್ನು ಹಾಳು ಮಾಡಲಿಕ್ಕೆ ಯಾವುದೆಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ನಮ್ಮ ಚುನಾವಣೆಗಳು ಹತ್ತಿರ ಬರುವಂತಹ ಸಮಯದಲ್ಲಿ ಈ ರೀತಿಯ ಬೇರೆ ಬೇರೆ ದಾರಿಗಳನ್ನು ಇವರು ಹಿಡಿದು ನಮ್ಮ ಜನರನ್ನು ಮತ್ತು ಅವರು ತಪ್ಪು ದಾರಿಗೆ ಕೊಂಡೊಯ್ಯುವಂತಹ ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ. ಇವತ್ತು ಯಾವ ಪಕ್ಷ ಪ್ರಜಾಪ್ರಭುತ್ವದಲ್ಲಿ ಇನ್ನೊಂದು ಪಕ್ಷವನ್ನು ಸಹಿಸುವುದಿಲ್ಲ, ಯಾವ ಎದುರು ಪಕ್ಷವನ್ನು ಸಹಿಸುತ್ತಿಲ್ಲ, ಎದುರು ಪಕ್ಷದ ನಾಯಕರನ್ನು ಸಹಿಸುತ್ತಿಲ್ಲ, ಅಂತಹ ಪಕ್ಷ ಪ್ರಜಾಪ್ರಭುತ್ವವನ್ನು ಸಹಿಸುವುದಿಲ್ಲ.